ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಳಿಯೂರು ಗ್ರಾಮದಲ್ಲಿ ಸುಮಾರು 46.7 ಕೋಟಿ ವೆಚ್ಚದ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ಉದ್ಘಾಟನಾ ಸಮಾರಂಭ ಇಂದು ಬಿಳಿಯೂರು ನದಿ ಕಿನಾರೆಯಲ್ಲಿ ನಡೆಯಿತು. ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮತ್ತು ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಜೆಸಿ ಮಾಧುಸ್ವಾಮಿ ಅವರು ಶಂಕುಸ್ಥಾಪನೆಯ ಉದ್ಘಾಟನೆಯನ್ನು ನೆರವೇರಿಸಿದರು. ಜೊತೆಗೆ ಶಾಸಕ ಸಂಜೀವ ಮಠಂದೂರು ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು ಹಾಗೂ ಅನೇಕರು ಉಪಸ್ಥಿತರಿದ್ದರು. ಪದಾಧಿಕಾರಿಯಾಗಿ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಕಾರ್ಯಕ್ಕೆ ಅಧ್ಯಕ್ಷರಾಗಿ ದುಡಿದಂತಹ ಕೃಷಿಕರಾದ ಶ್ರೀಯುತ ಸಂಜೀವ ಮಠಂದೂರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಅತ್ಯಂತ ಗಮನದಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಮಾಡಲಿದ್ದಾರೆ. ಗೌರವಾನ್ವಿತ ಜೆಸಿ ಮಾಧುಸ್ವಾಮಿ ಜೊತೆಗೆ ಮಠಂದೂರು ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರು, ಶಾಸಕರು. ನಾವು 308 MLD ನೀರನ್ನ ಬೆಂಗಳೂರಿನ ಇನ್ನೊಂದು ಪಾತ್ರದಿಂದ ತಗೊಂಡು ದೊಡ್ಡಬಳ್ಳಾಪುರ, ನೆಲಮಂಗಲ ಮತ್ತು ತುಮಕೂರು ರೂರಲ್ಗೆ ಕೊಡಲಿಕ್ಕೆ ಯೋಜನೆ ಮಾಡಿದ್ದೀವಿ. ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಸೇರಿ ಅದೊಂದು 4.5 TMC ನೀರು ಆ ಕಡೆ ಹೋದರೆ ಸ್ವಲ್ಪ ಅಲ್ಲೂ ನಮಗೆ ಒತ್ತಡ ಕಡಿಮೆ ಆಗುತ್ತೆ. ಹಾಗಾಗಿ ರಾಜ್ಯದಲ್ಲಿ ಏನಾದರೂ ಈ ನೀರಿನ ಯೋಜನೆನ ಸಮಗ್ರವಾಗಿ ಕೂತ್ಕೊಂಡು ನಾವು ಮಾಡದೆ ಹೋದರೆ ಕರ್ನಾಟಕ ನಾವು ಎಷ್ಟೇ ಶ್ರಮ ಪಟ್ಟರು ಬಹುಶಃ ಅಭಿವೃದ್ಧಿಗೆ ಹೋಗೋದು ಕಷ್ಟ ಆಗುತ್ತೆ. ನಮಗೆ ಗೊತ್ತಿವತ್ತು ಸ್ಟೇಟ್ GDPನಲ್ಲಿ ನಾವು ತಳಕ್ಕೆ ಹೋಗಿದ್ದೀವಿ. ಅಕಸ್ಮಾತ್ ರಾಷ್ಟ್ರಮಟ್ಟ ರಾಜ್ಯ ಮಟ್ಟದಲ್ಲಿ ಏನಾದರೂ GDPನಲ್ಲಿ ಇನ್ನೂ ಇಲ್ಲಿ ಬಿಳಿಯೂರು ಗ್ರಾಮದಲ್ಲಿ ಕಡಪು ಎಂಬಲ್ಲಿ 46,70,00,000ದ ಕಿಂಡಿ ಅಣೆಕಟ್ಟು ಮತ್ತು ಸಂಪರ್ಕ ಸೇತುವೆ, ಬಂಟ್ವಾಳ ತಾಲೂಕು ಮತ್ತು ಬೆಳ್ತಂಗಡಿ ತಾಲೂಕನ್ನು ಸಂಪರ್ಕಿಸುವಂತಹ ಸೇತುವೆ ಹಾಗೂ ಅದರೊಟ್ಟಿಗೆ ಕಿಂಡಿ ಅಣೆಕಟ್ಟನ್ನು ನಮ್ಮ ಶಾಸಕ ಮಠಂದೂರವರು ಅವರ ಪರಿಶ್ರಮದಲ್ಲಿ ಜೆಸಿ ಮಾಧುಸ್ವಾಮಿ ಅವರ ವತಿಯಿಂದ ಆ ಯೋಜನೆಯನ್ನು ನಮ್ಮ ಬಿಳಿಯೂರು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಆ ಕಿಂಡಿ ಅಣೆಕಟ್ಟಿಂದ ಈ ಕ್ಷೇತ್ರದ ಸಾವಿರಾರು ಎಕರೆ ತೋಟಕ್ಕೆ ನೀರಾವರಿಯನ್ನು ತೋಟಕ್ಕೆ ಹರಿಯುವಂಥ ಪ್ರಯೋಜನ ಸುಮಾರು ಒಂದು 200-300 ಕುಟುಂಬಕ್ಕೆ ಭಾರಿ ಪ್ರಯೋಜನ ಆಗುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದರ ಒಟ್ಟಿಗೆ ಸಾಧಾರಣ ಒಂದು 15 ಕಿಲೋಮೀಟ್ರ್ ಹತ್ತಿರವನ್ನು ಸಂಪರ್ಕವನ್ನು ಕೊಡುವಂಥ ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕು ಭಾರಿ ಹತ್ತಿರದಲ್ಲಿ ಸಂಪರ್ಕ ಆಗುವಂತಹ ಒಂದು ಸೇತುವೆ ಆಗಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಕೊಟ್ಟಂತಹ ಯೋಜನೆಗೆ ನಮ್ಮ ಶಾಸಕರು ಹಾಗೂ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಮಾಧುಸ್ವಾಮಿ ಇವರಿಗೆ ನಮ್ಮ ಪೆರ್ನೆ ಮತ್ತು ಬಿಳಿಯೂರು ಶಕ್ತಿ ಕೇಂದ್ರದ ಪರವಾಗಿ ಆರ್ಥಿಕ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ.